ಸಾಮಾಜಿಕ ಕಳಕಳಿಯೊಂದಿಗೆ ವಿದ್ಯಾರ್ಥಿ ಜೀವನದ ನೈಜತೆಯನ್ನು ಒಳಗೊಂಡ ಕಿರುಚಿತ್ರ ಉಂಡಾಡಿ ಗುಂಡ ಅಕ್ಟೋಬರ್ 27ರಂದು ಪ್ರೀಮಿಯರ್ ಶೋ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿಂದು ಈ ವಿಷಯ ತಿಳಿಸಿದ ಸಂದೇಶ್ ರೈ ಅವರು, ಈ ಕಿರುಚಿತ್ರ ಈಗಾಗಲೇ ಸೆನ್ಸರ್ನಲ್ಲಿ ಮೆಚ್ಚುಗೆಯನ್ನ ಗಳಿಸಿದ್ದು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಹಾಗೂ ಹಲವು ಪ್ರಶಸ್ತಿಗಳಿಗಾಗಿ ರವಾನೆಗೊಂಡಿದೆ ಎಂದು ಹೇಳಿದರು. ಆರ್ಕೆ ಮಂಗಳೂರು ಛಾಯಾಗ್ರಹಣದಲ್ಲಿ ಮೂಡಿಬಂದ ಸಿನಿಮಾ ಇದಾಗಿದ್ದು, ಕೇರಳ ಮೂಲದ ಯುವ ನಿರ್ದೇಶಕರಾದ ರಂಜಿತ್ ಆಕ್ಷನ್ ಕಟ್ ಹೇಳಿದ್ದಾರೆ. ಸಿನಿಮಾಕ್ಕೆ ವೀರೇಂದ್ರ ಸುವರ್ಣ ಕಟೇಲ್ ನಿರ್ಮಾಪಕರಾಗಿ ಸಹಕರಿಸಿದ್ದು, ಧನ್ವಿತ್ ಪಿ ಸುವರ್ಣ ಪ್ರಮುಖ ಪಾತ್ರದಲ್ಲಿದ್ದಾರೆ ಎಂದವರು ಹೇಳಿದರು. ಅಕ್ಟೋಬರ್ 27ರಂದು 10 ಗಂಟೆಗೆ ಕೆನ್ನೆಗೋಳಿಯ ಮೇರಿ ವೇಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಚಿತ್ರರಂಗದ ನಟ ನಟಿಯರು ಹಾಗೂ ನಿರ್ದೇಶಕರ ಸಮ್ಮುಖದಲ್ಲಿ ಪ್ರೀಮಿಯರ್ ಶೋ ನಡೆಯಲಿದೆ. ಅಕ್ಟೋಬರ್ 28ರಂದು ಕಿರುಚಿತ್ರ ಸಂಜೆ 5 ಗಂಟೆಗೆ ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಹೇಳಿದರು. ಇದೇ 28 ಅಕ್ಟೋಬರ್ 28 10 ಗಂಟೆಗೆ ಏನು ಈ 27 ಪ್ರೀಮಿಯರ್ ಶೋ ಇದೆ 10 ಗಂಟೆಗೆ. 28ಗೆ ಇದನ್ನ ಸಿರಿ ಮ್ಯೂಸಿಕ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರಾಜ್ಯಾದ್ಯಂತ ಏನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ನ ಹಿಡ್ಕೊಂಡು ಬಂದಿದ್ದಾರೆ. ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಯಾವ ರೀತಿ ಆಗಿ ಸ್ಟ್ರಗಲ್ ಮಾಡ್ತಾನೆ, ತನ್ನ ತಂದೆ ತಾಯಿನ ಯಾವ ರೀತಿಯಾಗಿ ತನ್ನ ಬಡತನದಲ್ಲೂ ಕೂಡ ಅವರನ್ನ ನೋಡ್ಕೊಂತಾನೆ, ನಂತರ ಈ ಸಮಾಜದಲ್ಲಿ ಭಿನ್ನವಾದ ಒಂದು ಮುಖಗಳ ನಡುವೆ ತನ್ನ ಬದುಕನ್ನ ಯಾವ ರೀತಿ ಕಟ್ಟಿಕೊಳ್ತಾನೆ ಎನ್ನುವ ಒಂದು ಭಿನ್ನವಾದ ಕಥೆಯನ್ನ ನಿರ್ದೇಶಕರು ಹೇಳಿದ್ದಾರೆ. ಅದೇ ರೀತಿ ಉತ್ತಮವಾದ ಸ್ಕ್ರೀನ್ ಪ್ಲೇ ಬಂದಿದೆ. 31 ನಿಮಿಷಗಳ ಸಿನಿಮಾ ಇದಾಗಿದೆ. ಈ ಸಿನಿಮಾ ಇನ್ನೊಂದು ವಿಶೇಷತೆ ಅಂದ್ರೆ ಇದು ಕಿರುಚಿತ್ರ ಆದ್ರೂ ಕೂಡ ಸೆನ್ಸರ್ ಮಾಡಿ ಅವಾರ್ಡಿಗೆ ಇದನ್ನ ಕಳಿಸಲಾಗಿದೆ. ಏನು ಶ್ರೀ ದುರ್ಗಾ ಸಾನ್ನಿಧ್ಯ ಎನ್ನುವ ಒಂದು ಪ್ರೆಸೆಂಟ್ ನಲ್ಲಿ ಈ ಕಿರುಚಿತ್ರ ಮೂಡಿ ಬಂದಿದ್ದು, ಸೆನ್ಸರ್ ಆಫೀಸ್ ನಲ್ಲೂ ಕೂಡ ಈ ಕಿರುಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಚಿತ್ರದ ಪ್ರಮುಖ ಪಾತ್ರಧಾರಿ ಧನ್ವಿತ್ ವಿ ಸುವರ್ಣ ಅವರು ಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಪ್ರೋತ್ಸಾಹ ಮಾಡಿದ್ದಾರೆ ಮತ್ತು ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನಗೆ ಅದೇ ಸ್ಕೂಲಲ್ಲಿ ನನಗೆ ಈ ಪ್ರೀಮಿಯರ್ ಶೋ ಅಂತ ಶೋ ಆಗ್ತಿದೆ, ಅದಕ್ಕೆ ಎಲ್ಲ ಕೂಡ ಬರಬೇಕು. ಮತ್ತು ನನಗೆ ಅಪಾರ್ಚುನಿಟಿ ಕೊಟ್ಟಿದ್ದು ಆರ್ಕೆ, ಸಂದೇಶ್ ಸರ್ ಮತ್ತು ನನ್ನ ಅಪ್ಪ ಅಮ್ಮ ಎಲ್ಲರೂ ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಅಲ್ಲಿ ಬರಬೇಕಂತ ನಾನು 27th ಮೇರಿ ವೇಲ್ ಕಿನ್ನಿಗೋಳಿ ಸ್ಕೂಲಲ್ಲಿ ಅದರದ್ದು ಪ್ರೀಮಿಯರ್ ಶೋ ಆಗ್ತಾ ಇದೆ. ಇದು ಆ್ಯಕ್ಚುಲಿ ತುಳು ಅಲ್ಲ, ಕನ್ನಡ ಶಾರ್ಟ್ ಫಿಲ್ಮ್, ಮಕ್ಕಳದ್ದು ವಿಷಯ. ಇಲ್ಲದ್ರೆ ಮಕ್ಕಳು ಈಗ ಬರೀ ಕ್ಲಾಸ್ ರೂಮ್ ಮತ್ತು ಮನೆ ಆ ಥರ ಲೈಫಲ್ಲಿ ಸೆಟ್ ಆಗಿಬಿಟ್ಟಿದ್ದಾರೆ. ಅದೇ ಥರ ಈಗ ಇಂಟರ್ನೆಟ್ ಕೋವಿಡ್ ಬಂದ ಮೇಲೆ ಮಕ್ಕಳು ಮೊಬೈಲ್ ನೋಡಬಾರ್ದು ಅಂತ ಹೇಳ್ತಾ ಇದ್ದ ಅಪ್ಪ ಅಮ್ಮ ಈಗ ಮೊಬೈಲ್ ನೋಡ್ಬೇಕಂತ, ಮೊಬೈಲ್ ಕೊಡ್ಬೇಕಂತ ಆ ಫೀಲಲ್ಲಿ ಬಂದಿದ್ದಾರೆ. ಅದೇ ಥರ ಈಗ ಮಕ್ಕಳು ಫ್ಯೂಚರ್ ಮೊಬೈಲ್ ಸ್ಕೂಲ್ ಅಷ್ಟೇ ಇದರಲ್ಲಿ ಹೋಗ್ತಾ ಇದ್ದೇವೆ. ಪ್ರಕೃತಿ ಆಗಲಿ, ನಮ್ಮ ಸೋಷಿಯಲ್ ಆಕ್ಟಿವಿಟೀಸ್ ಆಗಲಿ ಯಾವುದರಲ್ಲಿ ಗೊತ್ತಿರೋದಿಲ್ಲ. ಅವರು ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗಿ ಆಯಿತು, ಅವರು ರಿಟರ್ನ್ ಮನೆಗೆ ಬಂದು ವಾಟ್ಸಪ್ಪಲ್ಲಿ ಅಮ್ಮನ ಇದರಲ್ಲಿ ಮೊಬೈಲಲ್ಲಿ ಹೋಮ್ವರ್ಕ್ ಬರುತ್ತೆ, ಅದು ನೋಡ್ತೇವೆ, ಅಷ್ಟೇ ಆಯಿತು ಮಕ್ಕಳ ಲೈಫ್. ಈ ಹೊಸ ಜನ್ರೇಷನ್ ಆ ಲೆವೆಲಲ್ಲಿ ಹೋಗ್ತಾ ಇದೆ. ಬಟ್ ಇದರಲ್ಲಿ ಈ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಒಂದು ಮಗು ನಮ್ಮ ಪ್ರಕೃತಿ ಆಗಲಿ, ನಮ್ಮ ಸೋಷಿಯಲ್ ವಿಷಯಗಳಾಗಲಿ ಎಲ್ಲದರಲ್ಲಿ ಆಕ್ಟಿವ್ ಆಗಿದ್ದು ಅವರ ಫ್ಯೂಚರ್ ಮುಂದೆ ಬರಬೇಕಂತ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ರಂಜಿತ್ ಮುಕೋಡ್, ನಿರ್ಮಾಪಕ ವೀರೇಂದ್ರ ಸುವರ್ಣ ಕಟೀಲ್, ಶರ್ಮಿಳಾ ಸುವರ್ಣ ಉಪಸ್ಥಿತರಿದ್ದರು.